ಹರೇಕಳ ಗ್ರಾಮದ ಸಂಪಿಗೆದಡಿ ಶ್ರೀ ಕ್ಷೇತ್ರ ಅರ್ಧನಾರೀಶ್ವರ ಪುನರ್ನಿರ್ಮಾಣ ಸಮಿತಿ ಆಶ್ರಯದಲ್ಲಿ ಶ್ರೀ ಅರ್ಧನಾರೀಶ್ವರ ದೇವರ ನೂತನ ದೇವಸ್ಥಾನಕ್ಕೆ ಶಿಲಾನ್ಯಾಸ ಸಮಾರಂಭ ಸಂಪಿಗೆದಡಿಯಲ್ಲಿ ನಡೆಯಿತು. ಬೆಳಿಗ್ಗೆ ನೀಲೇಶ್ವರ ಶ್ರೀ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳು ನಡೆದವು. ಸಭಾ ಕಾರ್ಯಕ್ರಮವನ್ನು ಟಿಆರ್ ಪೂಂಜಾ ಉದ್ಘಾಟಿಸಿದರು. ಶಾಸಕ ಯುಟಿ ಖಾದರ್ ಅವರು ಮಾತನಾಡಿ, ಒಂದು ಊರಿನ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿನ ದೇವಸ್ಥಾನಗಳು ಅಭಿವೃದ್ಧಿಯಾಗಬೇಕು. ಆದಷ್ಟು ಶೀಘ್ರ ದೇವಸ್ಥಾನ ನಿರ್ಮಾಣ ಕಾರ್ಯ ನಡೆಯಲಿ ಎಂದು ಶುಭ ಹಾರೈಸಿದರು. ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೂ ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಪುನರ್ ನಿರ್ಮಾಣದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರಥಮವಾಗಿ ಇದು ದೇವರು ಕೊಟ್ಟಂತ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಆ ಪ್ರದೇಶದ ಧಾರ್ಮಿಕ ಕೇಂದ್ರಗಳು ಅಭಿವೃದ್ಧಿಯಾಗಿ ಸೌಂದರ್ಯಗೊಂಡಾಗ ಮಾತ್ರ ಆ ಪ್ರದೇಶದ ಸರ್ವ ಮನೆಯೂ ಕೂಡ ಸರ್ವ ಕೇಂದ್ರಗಳು ಕೂಡ ಇವತ್ತು ಅತ್ಯಂತ ಅಭಿವೃದ್ಧಿಯಾಗಿ ಎಲ್ಲರೂ ಕೂಡ ನೆಮ್ಮದಿ ಮತ್ತು ಸ್ವಾಭಿಮಾನದ ಬದುಕು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಬಹುಶಃ ನಮ್ಮ ಸಂಪ್ರದಾಯ ಮತ್ತು ನಮಗೆ ಹಿಂದಿನಿಂದ ಹೇಳಿಕೊಟ್ಟಂಥ ವಿಚಾರಗಳು. ಈ ಸಂದರ್ಭದಲ್ಲಿ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಈ ಒಂದು ಪವಿತ್ರವಾದ ದೇವಸ್ಥಾನ ತಲೆ ಎತ್ತಿ ಮುಂದೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಧಾರ್ಮಿಕ ಇನ್ನಿತರ ಆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಇಲ್ಲಿರುವಂತಹ ಪ್ರತಿಫಲ ಊರಿನ ಸುತ್ತಮುತ್ತ ಸರ್ವರಿಗೂ ಕೂಡ ಸಿಗ್ತದೆ ಎಂಬ ವಿಶ್ವಾಸದಿಂದ ಹೇಳಲಿಕ್ಕೆ ನಾನು. ರಾಜು ಆಳ್ವ ಸಂಪಿಗೆದಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಗ್ರಾಮ ಪುರೋಹಿತ ಶ್ರೀನಿವಾಸ್ ಕಲುರಾಯ, ಪ್ರಮುಖರಾದ ರಘುರಾಮ್ ಪೂಂಜಾ, ಕಾರ್ಯಾಧ್ಯಕ್ಷ ದಬ್ಬೆಲಿಗುತ್ತು ಮೋಹನ್ದಾಸ್ ರೈ, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಾಖಣಿಯ ಗುರಿಕಾರರು, ಸಮಿತಿಯ ಪದಾಧಿಕಾರಿಗಳು, ಸ್ಥಳದಾನಿಗಳು, ವಿವಿಧ ಜಾತಿ ಸಮುದಾಯದ ಮುಖಂಡರು ಹಾಜರಿದ್ದರು.